ಕೊಕ್ಕಡದ ಸೌತಡ್ಕ ಸಮೀಪ ಆನೆ ದಾಳಿಯಿಂದಾಗಿ ಓರ್ವ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಕೊಕ್ಕಡದ ಸೌತಡ್ಕದ ನಿವಾಸಿ ಬಾಲಕೃಷ್ಣ ಎಂಬುವರು ಸಾವನ್ನಪ್ಪಿರುವಂತಹ ಬಗ್ಗೆ ವರದಿ ಈಗಾಗಲೇ ಬರ್ತಾ ಇರುವಂಥದ್ದು. ಬಾಲಕೃಷ್ಣ ಅವರು ತಮ್ಮ ಮನೆಯ ಸಮೀಪದಲ್ಲಿ ಆನೆಗಳು ಏಕಾಏಕಿ ಬಂದಂಥ ಸಂದರ್ಭದಲ್ಲಿ ಅವರು ಆನೆಯ ತುಳಿತಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 2 ಆನೆಗಳು ಈಗಾಗಲೇ ಕೊಕ್ಕಡ ಸಮೀಪದ ಗೇರು ತೋಪಿನಲ್ಲಿ ಇರುವಂತಹದ್ದು ಪತ್ತೆಯಾಗಿದೆ. ಆ ಆನೆಗಳು ಇರುವಲ್ಲಿಗೆ ಯಾರನ್ನೂ ಕೂಡ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬಂದಿರುವಂಥದ್ದು. ಬಾಲಕೃಷ್ಣರವರ ಮೃತದೇಹವನ್ನು ಈಗಾಗಲೇ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ನಮಗೆ ಸ್ಥಳೀಯರಿಂದಲೂ ಕೂಡ ಮಾಹಿತಿ ಸಿಗ್ತಾ ಇರುವಂತಹದ್ದು. ಇದೀಗ ಕೊಕ್ಕಡದ ಗೇರು ತೋಪಿನಲ್ಲೇ 2 ಆನೆಗಳು ಇರೋದ್ರಿಂದ ಸ್ಥಳೀಯರಲ್ಲಿ ಬಹಳಷ್ಟು ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಗೆ ಯಾವುದೇ ಕಾರಣಕ್ಕೂ ಈ ಆನೆಗಳನ್ನು ಓಡಿಸುವಂಥ ಕೆಲಸ ಆಗಬಾರ್ದು, ಬದಲಾಗಿ ಕಾರ್ಯಾಚರಣೆಯನ್ನು ನಡೆಸಿ ಆನೆಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಸ್ಥಳೀಯರ ಒತ್ತಾಯ. ಈ ಬಗ್ಗೆ ಸ್ಥಳೀಯರೊಬ್ಬರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ದಾರೆ ಕೇಳೋಣ. ಕೊಕ್ಕಡದಲ್ಲಿ ನಡೆದಿರುವಂತಹ ಆನೆ ದಾಳಿಗೆ ಸಂಬಂಧಪಟ್ಟಂತೆ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ಕೊಕ್ಕಡದಲ್ಲಿ ನಡೆದಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಾದಂತಹ ರಂಜು ಕೊಕ್ಕಡ ಇದ್ದಾರೆ. ರಂಜು, ಏನಾಗಿದೆ, ಅದು ಯಾವ ಸ್ಥಳದಲ್ಲಾಗಿರೋದು ರಂಜು? ಇದು ಸೌತಡ್ಕ ದೇವಸ್ಥಾನ ಹತ್ತಿರದಲ್ಲಿ ಬಾಲಕೃಷ್ಣ ಶೆಟ್ಟಿ ಎಂಬವರು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಆನೆ ದಾಳಿ ಆಗಿದೆ. ಅವರು ಮೃತಪಟ್ಟಿದ್ದಾರೆ. ಈಗಾಗಲೇ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ಇದರ ಬಗ್ಗೆ ಆನೆ ಕೂಡ ಇಲ್ಲಿ ಕಾಣ್ತಾ ಇದೆ, ಯಾಕಂದ್ರೆ ಟವರ್ ಮೇಲೆ ಹತ್ತಿ ನೋಡ್ತಿದ್ದಾರೆ. ಆನೆ ಕೂಡ ಕಾಣ್ತಿದೆ ಇಲ್ಲಿ. ಅದಕ್ಕೆ ಶಾಸಕರು ಕೂಡ ಫೋನ್ ಮಾಡಿ ತಿಳಿಸಿದ್ದಾರೆ. ಯಾರು ಡಿವೈಎಫ್ ಮತ್ತು SP ಅವರಿಗೆ ಮಾತಾಡಿಸಿದ್ದಾರೆ. ಪರಿಹಾರ ದೃಷ್ಟಿಯಿಂದ 15 ಲಕ್ಷ ಕೊಡ್ತೇವೆ ಅಂತ ಡಿವೈಎಫ್ ಅವರು ಹೇಳಿದಾರಂತೆ. ಹಾಗೆ ಶಾಸಕರು ಕೂಡ ನಮ್ಮ ಜೊತೆ ಇರ್ತೇವೆ ಅಂತ ಹೇಳಿದ್ದಾರೆ. ಓಕೆ ರಂಜು, ಈಗ ಆನೆ ಅಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗಿ ಎಷ್ಟು ದಿನ ಆಯ್ತು ರಂಜು? ಇವತ್ತು ಅಂದ್ರೆ ಮೊನ್ನೆ ಕಾಪಿನ ಬಗ್ಗೆ ಪರಿಸರದಲ್ಲಿ ಕಂಡು ಬರ್ತಾ ಇತ್ತು ಆನೆ 1-2 ದಿವಸ ಮುಂದೆ. ಇವತ್ತು ಕೊಕ್ಕಡ ಅಂದ್ರೆ ಈ ಕಡೆ ಕೋರಿಕೆದ್ದೆ ಆ ಭಾಗದಲ್ಲಿ ನಿನ್ನೆ ರಾತ್ರಿ ಸಂಚಾರ ಕಂಡು ಬಂದಿದೆ. ಈ ಸೌತಡ್ಕ ಪರಿಸರದಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುವವರೆಲ್ಲ ನೋಡ್ತಾ ಇದ್ರು ಅಲ್ಲಿ. ಹಾಗೆ ಈಗ ಆನೆ ಇದೆ ಅಂತ ಹೇಳಿ ಸಾರ್ವಜನಿಕರು ಬೇರೆ ಬೇರೆ ಸ್ಥಳಗಳಲ್ಲಿ, ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಸ್ಥಳಗಳಲ್ಲಿ ನಿರಂತರವಾಗಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಂಥ ಪ್ರಯೋಜನಗಳು, ಆನೆಯನ್ನ ಅಲ್ಲಿಂದ ತೆರಳಿಸುವಂಥದ್ದು ಅಥವಾ ಅಲ್ಲಿಂದ ಅದನ್ನು ಕಾಡಿಗೆ ಓಡಿಸುವಂಥದ್ದು ಇಂಥದ್ದು ಏನೂ ಆಗಿರಲಿಲ್ಲ. ಈಗ ನೋಡಿ, ಒಂದು ಸಾವಾಗಿದೆ. ಸಾವಾದ ನಂತರ ಎಚ್ಚೆತ್ತುಕೊಳ್ಳುವ ಪರಿಸ್ಥಿತಿ ಆಗಿದೆ. ಏನ್ ಹೇಳ್ತೀರಿ? ಹೌದು ಸರ್, ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸೂಕ್ತ ಕ್ರಮ ಕೈಗೊಳ್ಬೇಕು. ಇದಕ್ಕೆ ಆನೆ ಕೈಡರು ಇದು ಮಾಡಿದ್ದಾರೆ, ಏನಂದ್ರೆ ತುಂಬಾ ಹೊಂಡ ಮಾಡಿ ಆನೆ ಬರದಂತೆ ಈ ಕಡೆ ಬರದಂತೆ ಮಾಡಿದ್ದಾರೆ. ಆದ್ರೂ ಕೂಡ ಏನು ಪ್ರಯೋಜನ ಆಗಿಲ್ಲ. ಹಾಗೆ ಓಕೆ, ಈಗ ಆ ಬಾಲಕೃಷ್ಣ ಅವರು ಏನ್ ಮಾಡ್ತಾ ಇದ್ರು? ಅವ್ರು ಎಲ್ಲಿ? ಅವರು ಸೌತಡ್ಕದ ಅಂತ ಹೆಸರು ಅಲ್ಲಿಗೆ ಅವರ ಮನೆಗೆ. ಅವರು ಮೊದಲು ಅಂಗಡಿ ಇತ್ತು, ಮತ್ತೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು ಅವರು. ಹಾಗೆ ಅವರಿಗೆ ಅವರ ಫ್ಯಾಮಿಲಿ ಎಲ್ಲಿ, ಮಕ್ಕಳೆಲ್ಲ ಎಲ್ಲಿದ್ದಾರೆ? ಮಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು, ಮಗಳು ಮತ್ತು ಮಗ. ಹಾಗೆ ಓಕೆ, ಅವ್ರು ಏನ್ ಕೆಲಸ? ಈಗ ಅವರು ಅಲ್ಲಿಗೆ ಏನಕ್ಕೆ ಬಂದಿದ್ರು ಗೊತ್ತಾ ಏನಾದ್ರು? ಮನೆ ಹತ್ರನೇ ಆಗಿದ್ದು ಸರ್. ಯಾವುದು? ಮನೆ ಹತ್ರನೇ ಆಗಿರೋದು. ಅವರ ಮನೆ ಹತ್ರನೇ ಆಗಿರೋದಾ? ಓಕೆ, ಧನ್ಯವಾದ ರಂಜು ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ಮತ್ತಷ್ಟು ಅಪ್ಡೇಟ್ಗಳಿದ್ರೆ ನಾನು ನಿಮಗೆ ಮತ್ತೆ ಕರೆ ಮಾಡ್ತೀನಿ ರಂಜು. ಹಲೋ, ಈಗ ಅಲ್ಲಿ ಜನ ಸೇರಿದಾರಾ? ಈಗ ಜನ ಸೇರಿದ್ದಾರೆ, ಯಾಕಂದ್ರೆ ಬಾಡಿಯನ್ನು ಕೊಂಡೋಗಿದ್ದಾರೆ. ಇಲ್ಲಿ ಆಂಬುಲೆನ್ಸ್ನಲ್ಲಿ ಕೊಂಡೋದ್ರು. ಈಗ ಎಲ್ಲಿ ತಗೊಂಡೋದ್ರು? ಎಲ್ಲಿಗಂತ ಸ್ಪಷ್ಟ ಮಾಹಿತಿ ಇಲ್ಲ ಸರ್. ಸ್ಪಷ್ಟ ಮಾಹಿತಿ ಇಲ್ಲ. ಈಗ ಅಲ್ಲಿ ಜನರು ಸೇರಿದ್ದಾರೆ. ಆನೆಯನ್ನು ಓಡಿಸುವ ನಿಟ್ಟಿನಲ್ಲಿ ಏನಾದರೂ ಕಾರ್ಯಗಳು? ಆನೆಯನ್ನು ಅಂದ್ರೆ ಕೆಲವರು ಸ್ಥಳೀಯರು ಹೇಳ್ತಿದ್ದಾರೆ, ಆನೆಯನ್ನು ಓಡಿಸೋದು ಬೇಡ, ಇದನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದು ಇನ್ನೂ ಆ ಕಡೆ ಈ ಕಡೆ ಪೇಟೆವೇ ಇರೋದು, ಏನಾದರೂ ಸಮಸ್ಯೆ ಆದ್ರೆ ಅಂತ ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ತಿದ್ದಾರೆ. ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಜನ ಸೇರ್ತಾ ಇದ್ದಾರಾ? ಒಟ್ಟು 2 ಆನೆ ತುಂಬಾ ಜನ ಸೇರ್ತಿದ್ದಾರೆ. ಕೆಲವು ಹೋದ್ರು, ಅಂದ್ರೆ ಬಾಡಿ ಹೋದ್ಮೇಲೆ ಅವರು ಕೂಡ ಹೋದ್ರು. ಮತ್ತೆ ಹತ್ತಿರ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಿಡ್ತಿಲ್ಲ, ಯಾಕಂದ್ರೆ ಅದು ಒಂದು ಗೇರು ಬೀಜ ತೋಟದಲ್ಲಿ ಇದೆ ಅಂತೆ. ಓಕೆ, ಹಾಗೆ ಈಗ ಸ್ಥಳೀಯರು ಎಷ್ಟು ಆತಂಕದಲ್ಲಿದ್ದಾರೆ? ತುಂಬಾ ಆತಂಕದಲ್ಲಿದ್ದಾರೆ. ಈ ರೀತಿ ಆಯ್ತಲ್ಲ ಅಂತ ಇನ್ನು ಸ್ವಲ್ಪ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಕೂಡ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಪ್ರಥಮ ಬಾರಿಗೆ ಆಗಿದಲ್ಲ ಇದು ನಮ್ದು ಇಲ್ಲಿ ಕೊಕ್ಕಡದಲ್ಲಿ. ಓಕೆ, ಇಲಾಖೆಯವರು ಬಂದಿದ್ದಾರೆ ಈಗ. ಹಲೋ, ಇಲಾಖೆಯವರು ಬಂದಿದ್ದಾರಾ? ಇಲಾಖೆಯವರು ಬಂದಿದ್ದಾರೆ. ಈಗ ಬಾಡಿ ತಗೊಂಡೋದ ನಂತರ ಅಲ್ಲಿ ಇಲಾಖೆಯವರು ಇದ್ದಾರಾ? ಇದ್ದಾರೆ, ಇಲ್ಲೇ ಇದ್ದಾರೆ. ಓಕೆ, ಆನೆಯನ್ನ ಏನಾದರೂ ಹಿಡಿಯುವಂತ ಕಾರ್ಯಾಚರಣೆ ಮಾಡ್ತಾರಂತ? 1 ಆನೆ 2 ಆನೆ? ಇದೊಂದು ಕನ್ಫ್ಯೂಷನ್ ಇದೆ ರಂಜು. ಎರಡು ಉಂಟು ಆನೆ. 2 ಉಂಟಾನೆ? ಅದು ವಿಡಿಯೋ ಕೂಡ ಇದು ಅಲ್ಲಿ ಟವರ್ ಮೇಲೆ ಹತ್ತಿ ನೋಡ್ತಿದ್ದಾರೆ. 2 ಆನೆ ಕೂಡ ಅಲ್ಲಿ ನಿಂತಿದೆ, ಇದೇ ಪರಿಸರದಲ್ಲಿ ಇದೆ, ಗೇರುಬೀಜ ತೋಟದಲ್ಲಿ ಇದೆ. ಹೌದು. ಓಕೆ ರಂಜು, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.